ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸರ್ವಶಕ್ತ ತಂದೆಯಾದ ದೇವರೇ, ನಿಮ್ಮ ದಿವ್ಯ ವಾಕ್ಯಗಳನ್ನು ಆಲಿಸಲು ಪಾಲಿಸಲು ನಮಗೆ ಶಕ್ತಿ ಕೊಡಿರಿ. ಪವಿತ್ರಾತ್ಮರ ಸಪ್ತವರಗಳನ್ನು ನೀಡಿರಿ. ನಿಮ್ಮ ಅನುಗ್ರಹದಿಂದ ನಮ್ಮ ಜೀವನವು ಆಧ್ಯಾತ್ಮಿಕ ಐಶ್ವರ್ಯದೆಡೆಗೆ ಮುಂದೆ ಸಾಗಲು ನಮಗೆ ನಿಮ್ಮ ಅನುಗ್ರಹ ಆಶೀರ್ವಾದ ನೀಡಿರಿ. ಆಮೇನ್. ಸಂತ ಮಾರ್ಕನ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 1 ವಾಕ್ಯಗಳು 14ರಿಂದ ಮುಂದುವರಿದು. ಗಲಿಲೆಯದಲ್ಲಿ ಪ್ರಬೋಧನೆ. ಯೋವನ್ನನು ಬಂಧಿತನಾದ ಬಳಿಕ ಯೇಸು ಸ್ವಾಮಿ ಗಲಿಲೆಯಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು. ಯೇಸು ಸ್ವಾಮಿ ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಸಿಮೋನನನ್ನು ಆತನ ಸಹೋದರ ಆಂದ್ರೆಯನನ್ನು ಕಂಡರು. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ಯೇಸು ಅವರಿಗೆ, ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವರನ್ನಾಗಿ ಮಾಡುವೆನು ಎಂದು ಕರೆದರು. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಇನ್ನೂ ಸ್ವಲ್ಪ ಮುಂದಾಗಿ ಹೋಗುತ್ತಿದ್ದಾಗ ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹನ್ನರನ್ನು ಯೇಸು ಕಂಡರು. ಅವರು ದೋಣಿಯಲ್ಲಿ ಕುಳಿತು ತಮ್ಮ ಬಲೆಗಳನ್ನು ಸರಿಪಡಿಸುತ್ತಿದ್ದರು. ಕೂಡಲೇ ಯೇಸು ಅವರನ್ನು ಕರೆದರು. ಅವರು ತಮ್ಮ ತಂದೆ ಜೆಬೆದಾಯನನ್ನು ಕೂಲಿಯಾಳುಗಳ ಸಂಗಡ ದೋಣಿಯಲ್ಲೇ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ, ಪಾಪ ಜೀವನಕ್ಕೆ ವಿಮುಖರಾಗಿರಿ. ಪ್ರಿಯರೇ, ಮೇಲಿನ ಈ ಮಾತುಗಳು ಯೇಸುವಿನ ಸಾರ್ವಜನಿಕ ಜೀವನದ ಆರಂಭಿಕ ಶುಭ ನುಡಿಗಳು. ಯೇಸು ಸ್ವಾಮಿ ಗಲಿಲೆಯಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು. ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬ ವಾಕ್ಯ ಶುಭ ಗಳಿಗೆಯ ವಾಕ್ಯ. ಇವತ್ತು ನಾನು ಮೇಲಿನ ವಿಷಯದಲ್ಲಿ ದೇವರ ವಾಕ್ಯಗಳನ್ನು ವಿವರಿಸುವಾಗ, ಪ್ರಿಯ ಸಹೋದರ ಸಹೋದರಿಯರೇ, ಭಾರತದ ಜನರೆಲ್ಲರೂ, ಅದರಲ್ಲಿಯೂ ಹಿಂದೂ ಬಾಂಧವರಿಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲರ ಪ್ರಾಣ ಪ್ರತಿಷ್ಠಾಪನೆಗಳಿಗೆ ಸಮೀಪಿಸಿದ್ದು ಅದೇ ಶುಭ ಸಂದರ್ಭ. ಕೇವಲ ಉತ್ತರ ಪ್ರದೇಶದ 25 ಕೋಟಿ ಜನರಿಗೆ ಮಾತ್ರವಲ್ಲ, ಭಾರತಾದ್ಯಂತ ಕೋಟ್ಯಾಂತರ ಜನರಿಗೆ ಶುಭ ಸಂದೇಶ, ಶುಭ ಸುದ್ದಿಯ ವಿಷಯ. 15,000ಕ್ಕಿಂತಲೂ ಅಧಿಕ ಆರಕ್ಷಕ ಸಿಬ್ಬಂದಿ, 125 ಸಂಪ್ರದಾಯಗಳ ಸ್ವಾಮೀಜಿಗಳು, ಧಾರ್ಮಿಕ ನೇತಾರರು ಇತ್ಯಾದಿ. 1,800 ಕೋಟಿ ವೆಚ್ಚದ ರಾಮ ದೇಗುಲದ ಉದ್ಘಾಟನೆ ಭಾರತದ ಚರಿತ್ರೆಯಲ್ಲಿ ಒಂದು ದೊಡ್ಡ ಘಟನೆ. 16 ದಿನಗಳಿಂದ ಆ ಗಳಿಗೆಯ ಬಗ್ಗೆ ನಾವು ಕೇಳುತ್ತಾ ಇದ್ದೆವು. ಇವತ್ತು ಆ ಗಳಿಗೆ ಘಟನೆ ಸಮೀಪಿಸಿತ್ತು. ಕ್ಷಣಾರ್ಧದಲ್ಲಿ ಆ ಘಟನೆ ನಡೆಯಿತು. ಅಂತೆ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಸಾರ್ವಜನಿಕ ಜೀವನದ ಪ್ರಥಮ ಹೆಜ್ಜೆಯೇ ದೇವರ ಸಾಮ್ರಾಜ್ಯ. ಗಲಿಲೆಯದ ಜನರಿಗೆ ದೇವರ ಸಾಮ್ರಾಜ್ಯ ಅವರ ಕಾಲಘಟ್ಟದಲ್ಲಿ ತಲುಪಿದ ಕ್ಷಣಗಣನೆ. ಆಗಸ್ಟ್ ಸೀಸರ್, ರೋಮನ್ ಚಕ್ರಾಧಿಪತಿ, ಕ್ರಿಸ್ತಪೂರ್ವ 63ನೇ ಇಸವಿಯಲ್ಲಿ ಹುಟ್ಟಿದ್ದು. ಯೇಸುವಿನ ಕಾಲಘಟ್ಟದಲ್ಲಿ ಜಗತ್ತಿನ ಅರ್ಧಾಂಶ ದೇಶಗಳನ್ನು ಆಕ್ರಮಣ ಮಾಡಿ ವಿಶ್ವ ಸಾಮ್ರಾಟನಾಗಿದ್ದ. ಜನರು ಅವರನ್ನು ದೇವರೆಂದೇ ಸಂಬೋಧಿಸುತ್ತಿದ್ದರು. ಅಂಥ ಸಾಮ್ರಾಟ ಕ್ರಿಸ್ತ ಶಕ 19ನೇ ವರ್ಷದಲ್ಲಿ ಮರಣ ಹೊಂದುತ್ತಾನೆ. ಕೇವಲ 56 ವರ್ಷ ಆಯಸ್ಸು. ದೇವರ ಸಂಭೂತನೂ ಅಲ್ಲ, ವಿಶ್ವ ಸಾಮ್ರಾಟನೂ ಈಗ ಈ ಜಗತ್ತಿನಲ್ಲಿ ಇಲ್ಲ. ಅವನ ಅಧೋಪತನ, ಅವನ ಗಳಿಕೆ ಶೂನ್ಯ ಎಂಬಂತಿದೆ. ಸೀಸರ್ ಚಕ್ರಾಧಿಪತಿಯ ಅವಸಾನದಲ್ಲಿ ಅವನ ಸಾಮ್ರಾಜ್ಯವು ಪತನ ಆಯಿತು. ಆದರೆ ಪ್ರಿಯರೇ, ಯೇಸು ಬೋಧಿಸಿದ ದೇವರ ಸಾಮ್ರಾಜ್ಯ ಅಮರ, ಅಜರಾಮರ. ಈ ಸಾಮ್ರಾಜ್ಯದಲ್ಲಿ ನಾವು ಪ್ರಜೆಗಳಾಗಬೇಕಾದರೆ ನಮ್ಮ ಪಾಪಕ್ಕೆ ನಾವು ಅಭಿಮುಖರಾಗಬೇಕು. ನಮ್ಮ ಪಾಪಕ್ಕೆ ನಾವು ವಿಮುಖರಾಗಿ ದೇವರಿಗೆ
ಅಭಿಮುಖರಾಗಬೇಕು. ದೇವರನ್ನು ನಾವು ಪ್ರೀತಿಯ ಅನುಗ್ರಹದಲ್ಲಿ, ಕ್ಷಮೆಯ ಅನುಭವದಲ್ಲಿ ಕಾಣಬೇಕು. ಪ್ರಭು ಯೇಸುವಿನ ಸಾರ್ವಜನಿಕ ಜೀವನದ ಈ ಆರಂಭಿಕ ಮಾತುಗಳು ನಮ್ಮೆಲ್ಲರನ್ನು, ಕೇವಲ ಅಂದಿನ ಯಹೂದ್ಯ ಜನಾಂಗದವರನ್ನಲ್ಲ, ನಮ್ಮ ಎಲ್ಲ ಜನರನ್ನು, ನಮ್ಮನ್ನು ಸಂಬೋಧಿಸಿ ನುಡಿದ ಮಾತುಗಳು. ನಮ್ಮ ಜೀವನಕ್ಕೆ ದೇವರ ಸಾಮ್ರಾಜ್ಯದ ಸತ್ಪ್ರಜೆಯಾಗಬೇಕಾದರೆ ಬೇಕಾಗಿದೆ ಪಶ್ಚಾತ್ತಾಪ, ಪಾಪ ಪ್ರಜ್ಞೆ. ಪಾಪದಿಂದ ನಾವು ಮಾಡಿದ ನಷ್ಟ ನಮಗೆ, ನಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ, ನಮ್ಮ ವೈಯಕ್ತಿಕ ಪಾಪದಿಂದ ಆದ ನಷ್ಟವನ್ನು ನಾವು ಲೆಕ್ಕ ಮಾಡಿ ಪರಿಗಣನೆಗೆ ತಂದು ನಾವು ಇವತ್ತು ಪಶ್ಚಾತ್ತಾಪ ಪಡಬೇಕಾಗಿದೆ ಅಂತ ಯೇಸು ಸ್ವಾಮಿ ಅವರ ಸಾಮ್ರಾಜ್ಯಕ್ಕೆ ನಮ್ಮನ್ನು ಆಹ್ವಾನಿಸುತ್ತಾರೆ. ಇಂತಹ ಸಾಮ್ರಾಜ್ಯದ ಶುಭ ಸುದ್ದಿಯನ್ನು ಪ್ರಕಟಣೆ ಮಾಡಲು, ನಾಡಿನಾದ್ಯಂತ ಅದನ್ನು ಪ್ರಕಟಿಸಲು ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನು ಕರೆಯುತ್ತಾರೆ. ಸಿಮೋನ್ ಪೇತ್ರ, ಯೋಹನ, ಯಾಕೋಬ, ಆಂದ್ರೇಯ, ಸಿಮೋನ ಇವರು ಆರಂಭಿಕ ಜೀವನದಲ್ಲಿ ಪ್ರಭು ಯೇಸುವಿನ ಅನುಯಾಯಿಗಳಾಗಲು, ಪ್ರಭು ಯೇಸುವಿನ ಕರೆಗೆ ತಕ್ಷಣ ಓಗೊಟ್ಟು ಅವರು ಮುನ್ನಡೆದರು. ದೇವರ ಸಾಮ್ರಾಜ್ಯದ ಸತ್ಪ್ರಜೆ ಮಾತ್ರ ಅಲ್ಲ, ಮನುಷ್ಯರಿಗೆ ಈ ಶುಭ ಸಂದೇಶ ನೀಡುವ ಶಾಂತಿ ದೂತರಾದರು. ನಾಡಿನಾದ್ಯಂತ ಗಲ್ಲಿ ಗಲ್ಲಿಗೆ, ಎಲ್ಲ ಹಳ್ಳಿಯ ಜನರಿಗೆ ಪ್ರಭು ಯೇಸುವಿನ ಸಾಮ್ರಾಜ್ಯದ, ಅಂದರೆ ದೇವರ ಸಾಮ್ರಾಜ್ಯದ ಶುಭ ಸುದ್ದಿಯನ್ನು ಮುಟ್ಟಿಸಿದರು. ಅವರ ಸ್ಪಂದನೆ ಅದು ತಕ್ಷಣ ಸಾಗರದಲ್ಲಿ ಬೆಸ್ತರಾಗಿ ಈ ವ್ಯಾಪಾರದ ಈ ಕಸುಬಿನ ಅಂತರಾಳದಲ್ಲಿ, ಕಸುಬಿನಲ್ಲಿಯೇ ನಿಲ್ಲದೆ ತಕ್ಷಣ ಪ್ರಭು ಯೇಸುವಿನ ಕರೆಗೆ ಓಗೊಟ್ಟು ಅವರು ಧಾವಿಸಿದ ಗಳಿಗೆ ಭಾಳಷ್ಟು ಶೀಘ್ರ ಅಂತ ಬೈಬಲ್ನಲ್ಲಿ ಸಂತ ಮಾರ್ಕ ತಿಳಿಸುತ್ತಾನೆ. ಇದರ ಅರ್ಥ ಏನಂದರೆ, ಅವರಲ್ಲಿ ಯಾವ ಐಶ್ವರ್ಯ, ಆಸ್ತಿ, ಸಂಪಾದನೆ ಉಂಟಾ ಅದರ ಮೇಲೆ ಅವರ ಗಮನ ಇಡದೆ, ಅದರ ಮೇಲೆ ಅವರು ಗಮನ ಇಡದೆ ನೇರವಾಗಿ ಯೇಸುವಿನ ದೈವತ್ವವನ್ನು ಅನುಭವಿಸಲು ಯೇಸುವಿನ ಹತ್ರ ಅವರು ಆಕರ್ಷಣೆಗೊಂಡರು ಎಂಬ ಅರ್ಥ. ಅವರ ಚಿಂತನೆ, ಅವರ ದೃಷ್ಟಿ, ಅವರ ಆಸಕ್ತಿ ಪ್ರಭು ಯೇಸುವಿನಲ್ಲಿ. ಸಾಮ್ರಾಟರು, ರಾಜರು, ಐಶ್ವರ್ಯವಂತ, ಬುದ್ಧಿವಂತ ಜನರು ತನ್ನ ಬುದ್ಧಿವಂತಿಕೆಯಲ್ಲಿ, ಐಶ್ವರ್ಯದಲ್ಲಿ ತನ್ನ ಗಮನವನ್ನು ಇಡದೆ ಸರ್ವವು ಕಾಲ ಪರಿಪಕ್ವವಾದ ಆ ಸಮಯದಲ್ಲಿ ಪ್ರಭು ಯೇಸು ಬೋಧಿಸಿದ ದೇವರ ಸಾಮ್ರಾಜ್ಯಕ್ಕೆ ಮುಡಿಪಾಗಿಟ್ಟ ಹಲವಾರು ಜನರು. ಆ ಜನರಲ್ಲಿ ಆರಂಭಿಕ ಅಪೊಸ್ತಲರು, ಯೇಸುವಿನ ಅನುಯಾಯಿಗಳು. ಯೇಸುವಿನ ಸಾರ್ವಜನಿಕ ಜೀವನದ ಅಡಿಪಾಯ ಈ ಆರಂಭಿಕ ಮಾತುಗಳಲ್ಲಿ ಇದೆ. ಅವರ ಜೀವನ ಘಟ್ಟದ 3 ವರ್ಷ, ಕೊನೆಯ ಸಾರ್ವಜನಿಕ ಜೀವನದ 3 ವರ್ಷದಲ್ಲಿಯೂ ಸಹ ಇದೇ ಮಾತಿನ ಅರ್ಥವನ್ನು ಪದೇ ಪದೇ ಸಾಮೀಪ್ಯ, ಅನುಕರಣೆಯಲ್ಲಿ, ಸಾಮತಿಗಳಲ್ಲಿ, ನಡೆನುಡಿಗಳಲ್ಲಿ, ಆಶ್ಚರ್ಯ ಅದ್ಭುತ ಮಾಡುವುದರಲ್ಲಿ ದೇವರು, ಪ್ರಭು ಯೇಸು ಕ್ರಿಸ್ತರು ಈ ವಾಕ್ಯಗಳಿಗೆ ಶಕ್ತಿಯನ್ನು ಕೊಟ್ಟರು, ಈ ವಾಕ್ಯಗಳಿಗೆ ಅರ್ಥವನ್ನು ನೀಡಿದರು. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪ್ರಿಯರೇ, ಪ್ರಭು ಯೇಸುವಿನ ಜೀವನವೇ ದೇವರು ಮೇಘದೂತರಾಗಿ ಮೋಡಗಳಲ್ಲಿ ನಿಲ್ಲದೆ, ದೂರ ಬೆಟ್ಟ ಪ್ರದೇಶಗಳಲ್ಲಿ ನಿಲ್ಲದೆ ಇಳಿದು ಬಂದು ಸಾಮಾನ್ಯ ಪ್ರಜೆಯಾಗಿ, ಬಡವರಾಗಿ, ದರಿದ್ರರಾಗಿ, ಬಡತನದಲ್ಲಿ ತನ್ನ
ಸಾರುವ ದೈವತ್ವದ ಗಾಂಭೀರ್ಯವನ್ನು ಮರೆತು ಸಾಮಾನ್ಯ ವ್ಯಕ್ತಿಯಾದ ಘಟನೆ ಸಮೀಪಿಸಿದೆ. ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಅಂದರೆ ದೇವರೇ ಈ ಭೂಮಿಗೆ ಬಂದಿದ್ದಾರೆ, ದೇವರೇ ನಮ್ಮೊಟ್ಟಿಗೆ ಹೆಜ್ಜೆಯನ್ನು ಇಡುತ್ತಾರೆ ಎಂಬ ಅರ್ಥ. ಪ್ರಭು ಯೇಸುವಿನ ಪ್ರತಿ ಹೆಜ್ಜೆಯು ದೇವರ ಹೆಜ್ಜೆ. ಪ್ರಭು ಯೇಸುವಿನ ಪ್ರತಿ ಬೋಧನೆಯು ದೇವರ ಸಾಮ್ರಾಜ್ಯದ ಬೋಧನೆ, ಶುಭ ಸುದ್ದಿ. ಆದ್ದರಿಂದ ಈ ಶುಭ ಸುದ್ದಿಯನ್ನು ನಾವು ನಂಬಬೇಕಾದರೆ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವುದು, ದೇವರ ಕಡೆಗೆ ನಮ್ಮ ಗಮನವನ್ನು ಇಡುವುದು ಬಹಳಷ್ಟು ಪ್ರಾಮುಖ್ಯ. ಪ್ರಭು ಯೇಸುವಿನ ಜೀವನ, ಅವರ ಶುಭ ನುಡಿಗಳು, ಶುಭ ಸಂದೇಶದ ತುಣುಕುಗಳು, ಶುಭ ಸಂದೇಶದ ಸಿಹಿ ಸುದ್ದಿಗಳು. ಎಷ್ಟೋ ರಾಜರು ತನ್ನ ಐಶ್ವರ್ಯದಿಂದ, ಪರಾಕ್ರಮದಿಂದ, ಯುದ್ಧದಿಂದ ಜಗತ್ತನ್ನು ಗೆಲ್ಲಲು ಪ್ರಯತ್ನಿಸಿದರು. ಅವರ ಕನಸೇ ಆಗಿತ್ತು ಸರ್ವ ಪ್ರಪಂಚವನ್ನು ಗೆಲ್ಲುವುದು. ಆದರೆ ಅವರ ನಡೆನುಡಿಗಳು, ಅವರ ಮಾತುಗಳು ಇವತ್ತು ಜೀವನಕ್ಕೆ ಮೋಕ್ಷ ಕೊಡುವ, ಜೀವನಕ್ಕೆ ದಾರಿ ಮಾಡುವ ದೇವ ಸಾಮ್ರಾಜ್ಯದ ಶುಭ ಸುದ್ದಿ ಅಲ್ಲ. ಆದರೆ ಪ್ರಭು ಯೇಸು ನುಡಿದ ಮಾತುಗಳಿಂದ, ವಾಕ್ಯಗಳಿಂದ ದೇವರ ಸಾಮ್ರಾಜ್ಯವೇ, ದೇವರ ನ್ಯಾಯ, ನೀತಿ, ಶಾಂತಿ, ಪ್ರೀತಿ, ಕರುಣೆ, ಪಾಪಕ್ಕೆ ಕ್ಷಮೆ, ನಿತ್ಯ ಜೀವನ, ಅನಂತ ಜೀವನ ಪ್ರಭು ಯೇಸು ನೀಡಿದ ದೇವ ಸಾಮ್ರಾಜ್ಯದ ಕೊಡುಗೆ. ಈ ಕೊಡುಗೆ ನಮಗೆ ಪುಕ್ಕಟೆಯಾಗಿ ದೊರೆತಿದೆ. ಯಾವ ಮನುಷ್ಯ ಸಹ ಈ ಭೂಮಿಯಲ್ಲಿರುವ, ಯಾವ ವ್ಯಕ್ತಿ ಸಹ ಈ ಭೂಮಿಯಲ್ಲಿರುವವರು ಈ ಸಾಧನೆಯನ್ನು ತನ್ನ ಸಾಧನೆ ಅಂತ ತಿಳಿಸಲು ಅರ್ಹರಲ್ಲ, ಯೋಗ್ಯರಲ್ಲ. ನಾವಂತೂ ಯಾರು ಈ ದೇವ ಸಾಮ್ರಾಜ್ಯದ ಪ್ರಜೆಯಾಗಲು ತನ್ನಿಂದ ತಾನೇ ಯೋಗ್ಯರಲ್ಲ. ಇವೆಲ್ಲ ಯೋಗ್ಯತೆ ಪ್ರಭು ಯೇಸು ನಮಗೆ ನೀಡಿದ್ದು. ಇವೆಲ್ಲ ಯೋಗ್ಯತೆಗಳಿಗೆ ಕಾರಣಕರ್ತರು ಪ್ರಭು ಯೇಸು ಕ್ರಿಸ್ತರು. ತನ್ನ ಗಾಂಭೀರ್ಯವನ್ನು, ವೈಭವವನ್ನು ಅಡಚಿಟ್ಟು ಮುಕ್ತವಾಗಿ ಬಡ ಜನರೊಟ್ಟಿಗೆ ಬೆರೆತು ಪ್ರಭು ಯೇಸುವು ಶುಭ ಸಂದೇಶವನ್ನು ಸಾರಿದರು. ಪರಾಕ್ರಮಿ ಸಾಮ್ರಾಟನಂತೆ ಪ್ರತಿ ಕ್ಷಣಕ್ಕೊಂದು ಯುದ್ಧವನ್ನು ಗೆದ್ದು ಜನರನ್ನು ಕೊಂದು ರಕ್ತಪಿಪಾಸುಗಳಾಗಿ ಶೌರ್ಯ ತೋರಿಸುವ ರಾಜನಾಗದೆ ಬಡ ವ್ಯಕ್ತಿಯಾಗಿ ಬಡತನದಲ್ಲಿ ಜೀವಿಸಿ ವಿಧವರಿಗೆ ಕಷ್ಟ, ಭವನೆ, ಕಾರ್ಪಣ್ಯಗಳಿರುವ ಜನರಲ್ಲಿ ಧಾವಿಸಿ ನಿರಾಶೆಗೊಂಡ ನಿರಾಶ್ರಿತರಿಗೆ ಆಸರೆಯನ್ನು ನೀಡುತ್ತಾ ಪ್ರಭು ಯೇಸುವು ದೇವ ಸಾಮ್ರಾಜ್ಯವನ್ನು ಬೋಧಿಸಿದರು. ಅವರ ಶುಭ ನುಡಿಗಳು ಒಂದು ಪ್ರಮುಖ ಕಾಲಘಟ್ಟದ ಶುಭ ನುಡಿಗಳು. ಆ ಹಂತದಿಂದ ಕ್ರಿಸ್ತ ಶಕ ದೇವ ಸಾಮ್ರಾಜ್ಯದ ಒಂದು ಹೊಸ ಯುಗ ಆರಂಭವಾಯಿತು. ಪ್ರಿಯರೇ, ಪ್ರಭು ಯೇಸು ತನ್ನ ಜೀವನದಿಂದ ನಮ್ಮನ್ನು ಪ್ರೀತಿಸುವ ದೇವರನ್ನು ಅತೀ ಪ್ರೀತಿಯಾಗಿ, ಅತೀ ಸರಳವಾಗಿ ಪರಿಚಯಿಸಿದರು. ಭೂಮಿಯಲ್ಲಿ ಹುಟ್ಟಿದ ಯಾವ ವ್ಯಕ್ತಿಯೂ ಸಹ ಆ ದೇವರ ಪರಿಚಯವನ್ನು ಅಷ್ಟು ಸ್ಥೂಲವಾಗಿ, ಅಷ್ಟು ಸರಳವಾಗಿ ವಿವರಿಸಿದ ವ್ಯಕ್ತಿಯೇ ಇಲ್ಲ. ಪ್ರಭು ಯೇಸು ಕೇವಲ ಒಬ್ಬ ನಿರೂಪಕ ಅಲ್ಲ. ಪ್ರಭು ಯೇಸು ದೇವರ ವ್ಯಾಖ್ಯಾನ ನೀಡುವ ಒಬ್ಬ ನಿರೂಪಕ ಅಲ್ಲ, ಅವರೇ ದೇವರು. ದೇವರ ಪರಿಚಯವನ್ನು ಜನರಿಗೆ, ಭೂಮಿಗೆ ನೀಡುವ ಒಬ್ಬ ಸೂತ್ರಧಾರ ಪ್ರಭು ಯೇಸು ಅಲ್ಲ ಪ್ರಿಯರೇ. ಆ ಪ್ರಭು ಯೇಸುವೇ ದೇವರು. ಅವರ ಜೀವನ, ಅವರು ನಮಗೆ ಪ್ರಕಟಣೆ ಮಾಡಿದ ಸತ್ಯಗಳು, ಅವರು ನಮಗೆ ನೀಡಿದ ಬೋಧನೆ, ಅವರ ಜೀವನ ಶೈಲಿ, ಅವರು ಕ್ಷಮಿಸಿದ ರೀತಿ, ಅವರ ಸರ್ವ ಜೀವನ ಆರಂಭದಿಂದ ಶಿಲುಬೆಯ ಮರಣ ತನಕ
ಅದೊಂದು ದೊಡ್ಡ ಅಮೋಘ ನಿದರ್ಶನ. ಯಾವೊಬ್ಬ ವ್ಯಕ್ತಿಯೂ ಸಹ ದೇವರ ಜಾಣ್ಮೆಯನ್ನು, ದೇವರ ಬುದ್ಧಿಯನ್ನು, ದೇವರ ಅಸ್ತಿತ್ವವನ್ನು ಮನುಷ್ಯರಿಗೆ ವಾಕ್ಯಗಳಲ್ಲಿ ನೀಡಿದ್ದು ಮಾತ್ರವಲ್ಲ, ಇಂಥ ರೀತಿಯಲ್ಲಿ ತನ್ನ ಜೀವನದಲ್ಲಿಯೇ ತ್ಯಾಗವನ್ನು ಮಾಡಿ ಪ್ರೀತಿಯಿಂದ, ಕ್ಷಮೆಯಿಂದ, ಸರಳತೆಯಿಂದ ಗೆದ್ದ ವ್ಯಕ್ತಿ ನಮ್ಮ ಭೂಮಿಯಲ್ಲಿ ಇಷ್ಟರವರೆಗೆ ಯಾರೂ ಹುಟ್ಟಿಲ್ಲ. ಈ ಪ್ರಭು ಯೇಸುವಿನ ಈ ಶುಭ ನುಡಿಗಳಿಗೆ ಕಿವಿ ಕೊಟ್ಟು ಪ್ರಭು ಯೇಸುವಿನ ಭಕ್ತರಾಗಿ, ಪ್ರಭು ಯೇಸುವಿನ ಅನುಯಾಯಿಗಳಾಗಿ ಇವತ್ತು ನಾವು ವಾಚನ ಮಾಡಿದ, ಆಲಿಸಿದ ವಾಚನದಲ್ಲಿ ಆರಂಭಿಕ ಅಪೊಸ್ತಲರನ್ನು ನೋಡಿದೆವು. ಪ್ರಭು ಯೇಸುವೇ ತಮ್ಮ ದೇವರೆಂದು ನಂಬಿ ಹಂತ ಹಂತದಲ್ಲಿ ಪವಿತ್ರಾತ್ಮರ ಕೃಪೆಯಿಂದ, ಶಕ್ತಿಯಿಂದ ಅವರು ದೇವರ ಸಾಮ್ರಾಜ್ಯವನ್ನು ಸಾರಿದರು. ಪ್ರಭು ಯೇಸುವಿನ ಮರಣ, ಪ್ರಭು ಯೇಸುವಿನ ಪುನರುತ್ಥಾನದ ನಂತರ ಪ್ರಭು ಯೇಸುವಿನ ಹೆಜ್ಜೆಗಳಲ್ಲಿ ಧರ್ಮ ಸಾಮ್ರಾಜ್ಯವನ್ನು, ದೇವ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಸಾಮ್ರಾಜ್ಯವನ್ನು ಮುಂದುವರಿಸಿದರು. ಪ್ರತಿ ಜನರಿಗೆ, ಪ್ರತಿ ವ್ಯಕ್ತಿಗಳಿಗೆ ದೇವ ಸಾಮ್ರಾಜ್ಯದ ಶುಭ ನುಡಿಗಳನ್ನು, ಶುಭ ಸುದ್ದಿಯನ್ನು ಅವರು ಮುಟ್ಟಿಸಿದರು. ಹೀಗೇ ದೇವ ಸಾಮ್ರಾಜ್ಯದ ದೂತರಾಗಿ ಸಮಾಧಾನ ನೀಡುವ, ಶಾಂತಿ ನೀಡುವ ಸತ್ಪ್ರಜೆಯಾಗಿ ಬಾಳಿದರು. ಈ ದೇವ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಬಾಳಬೇಕಾಗಿ, ಶುಭ ಸಂದೇಶದ ರೂವಾರಿಗಳಾಗಿ, ಶಾಂತಿ ದೂತರಾಗಿ ಜೀವಿಸಬೇಕೆಂಬ ಆಶಯ ಪ್ರಭು ಯೇಸುವಿನ ಆಶಯ. ಆದ್ದರಿಂದ ಸರಳ ಬಡತನದ ಹಿನ್ನೆಲೆ ಇರುವ ಸಾಧಾರಣ ವ್ಯಕ್ತಿಗಳನ್ನು, ಸಾಧಾರಣ ವ್ಯಕ್ತಿಗಳನ್ನು ಪ್ರಭು ಯೇಸು ಆರಿಸಿದರು. ದೊಡ್ಡ ದೊಡ್ಡ ವಿದ್ವಾಂಸರನ್ನಲ್ಲ, ಈ ಸಾಧಾರಣ ವ್ಯಕ್ತಿಗಳೇ ದೇವರ ಅನುಗ್ರಹದಲ್ಲಿ, ಅವರ ಆಶೀರ್ವಾದದಲ್ಲಿ, ಅವರ ಪವಿತ್ರಾತ್ಮರ ಕೊಡುಗೆಗಳಲ್ಲಿ, ಪವಿತ್ರಾತ್ಮರ 7 ಸಪ್ತವರಗಳ ಆಶ್ರಯದಲ್ಲಿ ಅತೀ ಬುದ್ಧಿವಂತ ಪ್ರಭು ಯೇಸುವಿನ ಬುದ್ಧಿವಂತ ಅನುಯಾಯಿಗಳಾದರು, ಬೋಧಕರಾದರು. ಯೇಸುವಿನ ಮಾತುಗಳು ಪದೇ ಪದೇ ಅವರಿಗೆ ಮುಟ್ಟುತ್ತಿದ್ದವು. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ನೀವು ಬೆನ್ನು ಮಾಡಿ, ದೇವರಿಗೆ ನೀವು ಮುಖ ಮಾಡಿ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಆ ದೇವರೇ ಅವರ ಹೃದಯದಲ್ಲಿ ಜೀವಿಸಿದ ಅನುಭವ, ಆ ದೇವರ ಜೊತೆಗೆ ಹೆಜ್ಜೆಯನ್ನು ಹಾಕಿದ ಅನುಭವ ಯೇಸು ಶಿಷ್ಯರಿಗೆ ಆಗಿದ್ದು, ಪ್ರಭು ಯೇಸುವಿನ ನಿರ್ಗಮನದ ನಂತರ ಈ ಶಿಷ್ಯರು ಪ್ರಭು ಯೇಸುವಿನ ದಾರಿಯನ್ನು ತುಳಿದರು. ಪ್ರಭು ಯೇಸುವೇ ಸಾರಿದ ಸಾಮ್ರಾಜ್ಯವನ್ನು ಸರ್ವ ಜನರಿಗೆ ಸಾರಿದರು. ಆದ್ದರಿಂದ ಪ್ರಭು ಯೇಸುವು ಸಾರಿದ ದೇವರ ಸಾಮ್ರಾಜ್ಯದ ಬೋಧನೆ ಅದು ಯಾವಾಗಲೂ ಅಮರ. ಯಾವ ವ್ಯಕ್ತಿಯಿಂದಲೂ ಅದನ್ನು ನಾಶ ಮಾಡಲು ಆಗುವುದಿಲ್ಲ. ಎಷ್ಟೇ ಶತ್ರುಗಳು, ಎಷ್ಟೇ ಬುದ್ಧಿವಂತರು ಜನ ಬಂದು ಇಂಥ ಯೇಸುವಿನ ಸಾಮ್ರಾಜ್ಯನೇ ಇಲ್ಲ, ಅಂಥ ಒಬ್ಬ ಬೋಧಕ ವಿಮೋಚಕನೇ ಇಲ್ಲ, ಎಲ್ಲ ಯೇಸುವಿನ ಮರಣದ ನಂತರ ಮುಗಿದ ಅಧ್ಯಾಯ ಅಂತ ಸಾರಿದರು. ಆದರೆ ಇಷ್ಟರವರೆಗೆ, ಇವತ್ತಿನವರೆಗೂ ದೇವರ ಸಾಮ್ರಾಜ್ಯ ಹರಡುತ್ತಾ ಇದೆ. ದೇವರ ಸಾಮ್ರಾಜ್ಯದ ಸಿಹಿ ಸುದ್ದಿ ಪಸರಿಸುತ್ತಾ ಇದೆ. ಸಾವಿರಾರು ಜನರು, ಭಕ್ತೆಯರು ಈ ಶುಭ ಸಂದೇಶವನ್ನು ಆಲಿಸಿ ಪಾಲಿಸಿ ಇತರರಿಗೆ ಬೋಧನೆ ಮಾಡಿ ತಮ್ಮ ವೈಯಕ್ತಿಕ ಜೀವನದಿಂದ ಪ್ರಭು ಯೇಸುವಿಗೆ ಸಾಕ್ಷಿಯಾಗುತ್ತಾ ಇದ್ದಾರೆ. ಈ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವ, ದೇವರ ಸಾಮ್ರಾಜ್ಯವನ್ನು ಸಾರುವ. ಆಮೇನ್.